ತಾರೀಕಿನಿಂದ ಅತ್ಯಾಚಾರ ಪ್ರಕರಣಗಳು ಜಾಸ್ತಿಯಾಗಿದೆ. ಜಾಲವನ್ನ ಪತ್ತೆ ಹಚ್ಚುವ ಕೆಲಸವನ್ನ ಪೊಲೀಸರು ಮಾಡುತ್ತಿಲ್ಲ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಅಪರಾಧ ಜಾಲಗಳ ಮೂಲವನ್ನ ಪತ್ತೆ ಮಾಡಬೇಕು ಎಂದು ಮಂಗಳೂರಿನಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದರು. ಅವರು ಮಂಗಳೂರಿನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿ ಸಂತ್ರಸ್ತೆಯ ಜೊತೆ ಮಾತನಾಡಿ ಬಂದಿದ್ದೇನೆ. ಆರೋಪಿಗಳು ಭಯಾನಕವಾಗಿ ಕೃತ್ಯ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ. ವೈಫಲ್ಯ ಮರೆಮಾಚಲು ಅಫೀಮು ಗಾಂಜಾ ಮಾಫಿಯಾ ಇಲ್ಲ ಅಂತ ಹೇಳ್ತಾರೆ. ಪೊಲೀಸರಿಗೆ ಇಚ್ಛಾಶಕ್ತಿಯ ಕೊರತೆಯಿದೆ. ಪೊಲೀಸರು ಬೀಚ್ಗಳಲ್ಲಿ ಗಸ್ತು ತಿರುಗ್ತಾ ಇಲ್ಲ, ಶಾಲಾ ಕಾಲೇಜು ಪರಿಸರದಲ್ಲಿ ಗಸ್ತು ತಿರುಗ್ತಾ ಇಲ್ಲ ಎಂದು ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಅಫೀಮು ಪದಾರ್ಥಗಳ ಸೇವನೆ ಮತ್ತು ಮಾರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಜಾಲವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕು. ಇವತ್ತು ಯಾರು ಗಾಂಜಾ ಸೇವನೆ ಮಾಡ್ತಾರೆ, ಅಫೀಮು ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಅವರನ್ನು ಬಂಧನ ಮಾಡಿ ಕೇಸ್ ಮಾಡಿ ಪೊಲೀಸರು ಬಿಡ್ತಾ ಇದ್ದಾರೆ. ಆದರೆ ಅದರ ಮೂಲಕ್ಕೆ ಹೋಗ್ತಾ ಇಲ್ಲ. ಅದರ ಮೂಲ ಯಾವುದು? ಅದರ ಮಾರಾಟ ಮಾಡುವವರು ಯಾರು? ಈ ಜಾಲ ಯಾರದ ಕೈಯಲ್ಲಿದೆ? ಯಾರಿದನ್ನ ಕರಾವಳಿ ಪ್ರದೇಶಕ್ಕೆ ತರ್ತಾ ಇದ್ದಾರೆ? ಮಂಗಳೂರಿಗೆ, ಉಡುಪಿಗೆ ಯಾರು ತರ್ತಾ ಇದ್ದಾರೆ? ಈ ಜಾಲವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಪೊಲೀಸರು ಯಾಕೆ ಮಾಡ್ತಿಲ್ಲ? ಇದು ನಮ್ಮ ಮುಂದಿರುವಂಥ ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಕನಸಲ್ಲಿ ಸಿಎಂ ಆಗೋದು ಸಿದ್ದರಾಮಯ್ಯನವರು, ನನಸಲ್ಲಿ ಯಡಿಯೂರಪ್ಪ ಸಿಎಂ ಆಗ್ತಾರ. ಯಡಿಯೂರಪ್ಪ ಸಿಎಂ ಆಗಲಿ ಅನ್ನೋದು ರಾಜ್ಯದ ಜನತೆಯ ಅಪೇಕ್ಷೆ. ಮೈತ್ರಿ ಪಕ್ಷಗಳು ಕಿತ್ತಾಡೋದು ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಲೆ. ಸಿದ್ದರಾಮಯ್ಯ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತಿದ್ದಾರೆ. ಕುಮಾರಸ್ವಾಮಿಯವರು ಫಾಲೋ ಅಪ್ ಮಾಡಿದ್ದಾರೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಲೇವಡಿ ಮಾಡಿದ್ರು. ರಾಮಮಂದಿರ ನಿರ್ಮಾಣದ ಬಗ್ಗೆ ಜನಾರ್ದನ ಪೂಜಾರಿಯ ಹೇಳಿಕೆಯ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಜನಾರ್ದನ ಪೂಜಾರಿಯವರ ಹೇಳಿಕೆ ಸ್ವಾಗತಾರ್ಹ. ಒಂದು ಕಾಲದಲ್ಲಿ ರಾಮಮಂದಿರದ ಬಗ್ಗೆ ಪೂಜಾರಿ ಸಂಶಯ ವ್ಯಕ್ತಪಡಿಸಿದ್ರು. ಈಗ ರಾಮಮಂದಿರದ ಬಗ್ಗೆ ಪೂಜಾರಿ ಹೇಳಿದ್ದಾರೆ ಅಂದ್ರೆ ಮಂದಿರ ನಿರ್ಮಾಣವಾಗುತ್ತೆ. ಕಾಂಗ್ರೆಸ್ ಕೋರ್ಟ್ನಲ್ಲಿ ರಾಮಮಂದಿರದ ವಿರುದ್ಧ ಹೋರಾಡ್ತಾ ಇದೆ. ಕಾಂಗ್ರೆಸ್ ಕೆಟ್ಟ ರಾಜನೀತಿ ಅನುಸರಿಸುತ್ತಿದೆ. ಕಾಂಗ್ರೆಸ್ನಿಂದ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡಿದೆ ಎಂದು ಹೇಳಿದ್ರು. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿಯ ಪ್ರಮುಖರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.